ಹತ್ಯೆ ಮಾಡಿದವರ ತಲೆ ಕಡಿಯುತ್ತೇವೆ ಎಂಬ ಹೇಳಿಕೆ ನೀಡುವುದು ಸ್ವಾಮೀಜಿಗಳ ಲಕ್ಷಣವಲ್ಲ. ಸ್ವಾಮೀಜಿಗಳು ಅನಾಗರಿಕರಂತೆ ವರ್ತಿಸುತ್ತಿದ್ದಾರೆ. ಸಮಾಜದ ಕಲುಷಿತ ವಾತಾವರಣಕ್ಕೆ ಕಾರಣಕರ್ತರಾಗಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ ಜಿಲ್ಲೆಯಲ್ಲಿ ಹತ್ಯೆಗೀಡಾದ ಅಮಾಯಕರ ಮನೆಗಳಿಗೆ ಭೇಟಿ ನೀಡಿ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದೇನೆ. ಬಲಿಯಾದ ಅಮಾಯಕರ ಘಟನೆಗೆ ಕಾರಣವೇನು ಎಂಬುದರ ಕುರಿತು ಕೂಲಂಕುಷ ತನಿಖೆ ಮಾಡಬೇಕು. ನಿಜವಾದ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಮಾಹಿತಿ ಸಂಗ್ರಹಿಸಿ ಸರ್ಕಾರಕ್ಕೆ ಒತ್ತಡ ತರಲಾಗುವುದು ಎಂದರು. ಸಂಪೂರ್ಣ ಮಾಹಿತಿಗಳನ್ನು ಸಂಗ್ರಹ ಮಾಡಿದ ಮೇಲೆ ಸರ್ಕಾರದ ಗಮನಕ್ಕೆ ತಂದು ಇದರಲ್ಲಿ ನಿಜವಾದಂಥ ಆರೋಪಿಗಳೇನಿದ್ದಾರೆ, ಕಾರಣಕರ್ತರು, ಅವರ ಮೇಲೆ ಯಾವ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಒತ್ತಾಯ ಮಾಡ್ತೀವಿ. ಸರ್, ಸ್ವಾಮೀಜಿಯವರು ಹತ್ತು ತಲೆ ತೆಗೆದಿದ್ದಾರೆ. ಅವ್ರು ಸ್ವಾಮೀಜಿನೇ ಅಲ್ಲ, ಅವ್ರನ್ನ ಸ್ವಾಮೀಜಿ ಅಂತ ಯಾಕಂತೀನಿ? ತಲೆ ತೆಗೆಯೋರು ಸ್ವಾಮಿಗಳಾಗಲ್ಲ. ಅವರು ಅನಾಗರಿಕರು, ರಾಕ್ಷಸ ವೃತ್ತಿಯನ್ನು ಪಾಲನೆ ಮಾಡ್ತಕ್ಕಂಥವ್ರು. ಸ್ವಾಮಿಗಳಾಗ್ತಕ್ಕಂಥವ್ರು ಯಾರು ಆ ರೀತಿ ಹೇಳಿಕೆಗಳನ್ನು ಕೊಟ್ಟು ಸಮಾಜದ ಒಂದು ಕಲುಷಿತ ವಾತಾವರಣ ಕಾರಣ ಆಗೋದಿಲ್ಲ. ಅವ್ರು ಸ್ವಾಮಿಗಳೇ ಅಲ್ಲ, ಅವ್ರನ್ನೇ ಸ್ವಾಮಿಗಳು ಅಂತೀರಿ. ಅವಮಾನ